ಮಂಗಳೂರಿನ ಸುಚಿತ್ರಾ ಮತ್ತು ಪ್ರಭಾತ್ ಚಿತ್ರಮಂದಿರ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಾಡಿನಾದ್ಯಂತ ಸಿನಿಮಾ ರಂಗದ ಪ್ರಮುಖ ದಿಗ್ಗಜರು ಕೂತು ಸಿನಿಮಾ ವೀಕ್ಷಣೆ ಮಾಡಿದಂತಹ ಮಂಗಳೂರಿನ ಪ್ರಮುಖ 2 ಸಿನಿಮಾ ಮಂದಿರಗಳು. ಅಂದಹಾಗೆ ಈ ಸಿನಿಮಾ ಮಂದಿರದಲ್ಲಿ ಈ ವಾರ ತೆರೆಕಂಡ ಸಿನಿಮಾ ಯಾವುದು, ಚಿತ್ರ ಹೇಗಿದೆ, ಬನ್ನಿ ನಾನು ನಿಮಗೆ ತೋರಿಸ್ತೀವಿ ನೋಡಿ. ಸುಮಾರು 45 ವರ್ಷಗಳಿಂದಲೂ ಕರಾವಳಿ ಜನತೆಗೆ ಮನೋರಂಜನೆ ನೀಡುತ್ತಿದ್ದ ಸಿನಿಮಾ ಮಂದಿರವೆಂದರೆ ಅದು ಪ್ರಭಾತ್ ಮತ್ತು ಸುಚಿತ್ರಾ ಚಿತ್ರಮಂದಿರ. ಅಂದಹಾಗೆ ಈ ಚಿತ್ರಮಂದಿರಕ್ಕೆ ಹೈಟೆಕ್ ಟಚ್ ನೀಡುವ ಮೂಲಕ ಸಿನಿಮಾ ಮಂದಿರವು ಭರ್ಜರಿ ಮನೋರಂಜನೆ ನೀಡುವತ್ತ ಮುಂದಾಗುತ್ತಿದೆ. ಅಂದಹಾಗೆ ಈ ವಾರ ಈ 2 ಸಿನಿಮಾ ಮಂದಿರದಲ್ಲಿ ಪ್ರದರ್ಶನ ಕಾಣಲಿರುವ ಸಿನಿಮಾ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವ ಗೀತಾ ಗೋವಿಂದಂ, ಮನು, ಬಿಂದಾಸ್ ಗೂಗ್ಲಿ, ದಿ ನನ್ ಇಂಗ್ಲಿಷ್ 2D ಸಿನಿಮಾ. ಚಂದನವನದ ನಟಿ ರಶ್ಮಿಕಾ ಮಂದಣ್ಣ ಹಾಗೂ ತೆಲುಗಿನ ವಿಜಯ್ ದೇವರಕೊಂಡ ಅಭಿನಯದ ಗೀತಾ ಗೋವಿಂದಂ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಈ ಚಿತ್ರದ ಹಾಡುಗಳು ಹಾಗೂ ಟ್ರೈಲರ್ ಬಹಳ ಸದ್ದು ಮಾಡಿತ್ತು. ಅಷ್ಟೇ ಅಲ್ಲದೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ನಡುವಿನ ಕೆಮಿಸ್ಟ್ರಿ ಬಗ್ಗೆ ಭಾರಿ ಚರ್ಚೆಯಾಗಿತ್ತು. ಚಿತ್ರ ಬಿಡುಗಡೆಯಾದ ಸುಮಾರು 12 ದಿನದಲ್ಲಿ 100 ಕೋಟಿ ರೂಪಾಯಿ ಗಳಿಸಿದೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ. ಮನು ತೆಲುಗು ಸಿನಿಮಾ ಒಂದು ವಿಭಿನ್ನ ಕಥೆಯಾಗಿದ್ದು ಮುಖ್ಯ ಭೂಮಿಕೆಯಲ್ಲಿ ರಾಜ ಗೌತಮ್ ಮತ್ತು ಚಾಂದಿನಿ ಚೌಧರಿ ಕಾಣಿಸಿಕೊಂಡಿದ್ದಾರೆ. ಇದು ಒಂದು ನಿಗೂಢತೆಯನ್ನ ಬಿಂಬಿಸುವಂತಹ ಸಿನಿಮಾವಾಗಿದ್ದು ಸಾವಿರಾರು ಪ್ರಶ್ನೆಗಳು ಪ್ರೇಕ್ಷಕರ ನಡುವೆ ಹುಟ್ಟಿಕೊಳ್ಳುವಾಗಲೇ ರೋಚಕ ತಿರುವು ಪಡೆದುಕೊಳ್ಳುವಂತಹ ಅದ್ಭುತ ಸಿನಿಮಾ. రాసిపెట్టండి, రేపు వచ్చి చూసి అన్ని ఫిక్స్ చేస్తాను. ఒకటే రిక్వెస్ట్, ఇల్లు మాత్రం నీట్గా ఉంచండి. ఈ అపార్ట్మెంట్లో దొంగలు ఎవరు ఉన్నారా? అప్పుడప్పుడు పాల ప్యాకెట్లు న్యూస్ పేపర్లో మాయమవుతూ ఉంటాయి. అంతకు మించి పెద్ద ఎప్పుడేం పోలేదు. ఏ వేసిన తలుపులు వేసినట్టే ఉన్న ఇంట్లో వస్తువులు మాత్రం పిచ్చి పిచ్చిగా మారిపోతున్నాయి. దొంగ ఎత్తుకుపోతారు, డబ్బులు కట్ట మాత్రం అలాగే ఉన్నాయి. దేమైతే కొట్టే భయపడే వెళ్ళిపోమంటుంది, కానీ నేను తాగి పడేసిన గ్లాసులు ఎత్తిపెట్టదు, పడేసిన సిగరెట్ పేకలు ఎత్తిపెట్టదు. మను ಕನ್ನಡ ಸಿನಿಮಾ ಬಿಂದಾಸ್ ಗೂಗ್ಲಿ ಒಂದು ಡಾನ್ಸ್ ಕಾನ್ಸೆಪ್ಟ್ ಸಿನಿಮಾವಾಗಿದ್ದು ಪ್ರೇಕ್ಷಕ ಮಹಾಪ್ರಭುಗಳಿಗೆ 2 ಗಂಟೆಗಳ ಕಾಲ ಬಿಂದಾಸ್ ಅನುಭವ ನೀಡಲಿದೆ. ಓದಿಗೆ ಮಾತ್ರ ಇಂಪಾರ್ಟೆನ್ಸ್ ಹೊರತು ನೋ ಎಕ್ಸ್ಕ್ಯೂಸ್ ಫಾರ್ ಎಂಟರ್ಟೈನ್ಮೆಂಟ್. ನಾನು ಎಷ್ಟೇ ಸೀನಿಯರ್ ಆದ್ರೂ ಮೇಡಮ್, ನಿಮ್ಮ ಬ್ಯೂಟಿ ಮುಂದೆ ನಾನು ಜಸ್ಟ್ ಚೈಲ್ಡ್. ಕನಸು ನನ್ಸಾಗೋಕೆ ಯಾವ ಸಾಧ್ಯತೆನೂ ಇಲ್ಲ. ಬ್ರಹ್ಮನಿಂಗೆ ಓಂಕಾರ ನೀಗಿಸೋ ಅಹಂಕಾರ ಎಲ್ಲ ಸೃಷ್ಟಿ ನಿನ್ನಿಂದಲೇ. ಏನ್ ಮಾಡ್ತಿದ್ರ ನೀವು ಇಲ್ಲಿ ಕುತ್ಕೊಂಡು? ಹೊರಗಡೆ ನಮ್ಮ ಮಕ್ಕಳನ್ನೆಲ್ಲ ಡ್ಯಾನ್ಸ್ ಮಾಡಕ್ ಬಿಟ್ಟು ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ಸ್ಟಾರ್ಗಳಾದ್ರೆ ನೋಡಕ್ಕಾಗುತ್ತಾ ಸರ್? ಕುಡಿಯೋದ್ ಬೇಡ ಮಗ. Because of this video, ದಿ ನನ್ ಇಂಗ್ಲಿಷ್ 2D ಸಿನಿಮಾ ಹಾರರ್ ಸಿನಿಮಾವಾಗಿದ್ದು ಈ ಸಿನಿಮಾದ ಟ್ರೈಲರ್ ಯೂಟ್ಯೂಬ್ ನಲ್ಲಿ ಸಖತ್ ಸೌಂಡ್ ಮಾಡಿದೆ. Here to investigate the death of a nun. ನ್ಯೂಸ್ ಬ್ಯೂರೋ V4 ನ್ಯೂಸ್ ಮಂಗಳೂರು. The darkest chapter, the defiler in the Conjuring universe. I had a series of
visions when I was young.